Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಶ್ರೀನಿವಾಸ್ ಹಾಸ್ಪಿಟಲ್, ಎ ಯೂನಿಟ್ ಆಫ್ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಮುಕ್ಕ ಮ್ಯಾಂಗ್ಳೂರ್, ಸ್ಮರಣಿಕಾ ಕಲ್ಸಂಕ ಉಡುಪಿ, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ಹಲೋ, ನಮಸ್ಕಾರ, ವಣಕಂ, ನಮಸ್ಕಾರಂ. ನಮ್ಮ ಟಿವಿ ತೊಂದು ಪುನಂಚಿನ ಮಾತ ಅಣ್ಣನಕ್ಲಿಗೆ, ಅಕ್ಕನಕ್ಲಿಗೆ, ಅಮ್ಮನಕ್ಲಿಗೆ, ಆಂಟಿನಕ್ಲಿಗೆ, ಅಂಕಲಕ್ಲಿಗೆ, ಅಜ್ಜನಕ್ಲಿಗೆ, ದೊಡ್ಡಪ್ಪನಕ್ಲಿಗೆ, ಚಿಕ್ಕಪ್ಪನಕ್ಲಿಗೆ, ಮಲ್ಲಾಕ್ಲಿಗೆ, ಎಲ್ಲಿ ಹಾಕ್ಲಿಗೆ, ಇಲ್ಲದಕ್ಲಿಗೆ, ಬರಿದಿಲ್ಲದಕ್ಲಿಗೆ ಮಾತಿರಗಲ. ಇದು ಟ್ರೆಂಡ್ ದಾದ ಬಣ್ಣ ನಾಯಿ ಬುಚ್ಚಲ್ಲ ಬಣ್ಣ ಇಲ್ಲ ನಾಯಿ ಬುಚ್ಚಿ ಸಾಂಗ್ ಪುನಂಚಿನ ಟ್ರೆಂಡಿಂಗ್. ಸೊ ಅಗಲ್ಲ ಟಿವಿ ತೊಂದಿರ್ತಾರ ನಾಯಿ ಬುಚ್ಚಿ ಮಾತಿರಗಲ. ನಮಸ್ಕಾರ ಅಂಡ್ ವೆಲ್ಕಮ್ ಟು ದ ಶೋ. ನಿಖಿಲ್ ತೊಂದು ಪುನಂಚಿನವು ಕರಾವಳಿ ಕರ್ನಾಟಕದ ದ ಬಿಗ್ಗೆಸ್ಟ್ ಚಾನಲ್ ದಟ್ ಇಸ್ ನಮ್ಮ ಟಿವಿ ಐಟ್ ಬರ್ಪುನಂಚಿನ ಬ್ಯೂಟಿಫುಲ್ ಶೋ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ powered by ಸಂತೋಷ್ 2-star ಬಾಯ್ಲ್ಡ್ ರೈಸ್. ಸೊ ಮಾದರಿಗಳ ಕೂಡ ವೆಲ್ಕಮ್ ಅಂಚನೆ ಇನಿ ಸಿಂಗರ್ಸ್ ಅಂತೂ ಕಾದುಗುಲ್ದರು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊರ್ರೆ. ಈ ಒಂಜಿ ಎಪಿಸೋಡ್ ಅದು ನನ್ನ ಈ ಒಂಜಿ ರೌಂಡ್ ಬಗ್ಗೆ ನಿಕ್ಲೆ ಗೊತ್ತುಂಡು. ಗುರು ಕಿರಣ್ ಸರ್ ಮಲ್ತಿನಂಚಿನ ಸಾಧನೆ ದಾದ ನಂಗೆ ಗೊತ್ತುಂಡು. ಐತ ಬೆಸ್ಟ್ ಸಾಂಗ್ಸ್ ದಾದೊಂಡು ಆರ್ ಮಲ್ತಿನಂಚಿನ ಮಾತ ಸಾಂಗ್ಸ್ ಎಲ್ಲ ಬೆಸ್ಟ್, ಬಟ್ ಐಟ್ಲ ಬೆಸ್ಟೆಸ್ಟ್ ನಿಂತಿನ ಆ ಬೆಸ್ಟೆಸ್ಟ್ ಸಾಂಗ್ನ ಪರ್ಫಾರ್ಮ್ ಮಲ್ಪನಂಚಿನ ಒಂಜಿ ರೌಂಡ್ ಅಂತನಲ್ಲಿ ಗುರು ಕಿರಣ್ ಸರ್ ಸ್ಪೆಷಲ್ ರೌಂಡ್. ಸೊ ಅಂಜಾದ ನಮ್ಮ ಜಡ್ಜಸ್ ನಕ್ಲೇನು ಫಸ್ಟ್ ನಮ್ಮ ವೆಲ್ಕಮ್ ಮಲ್ಪಡು ವಾಯ್ ಬೊಕ್ಕ ಸಿಂಗರ್ಸ್ ನಕ್ಲೇನು ವೆಲ್ಕಮ್ ಮಲ್ಪ. ಸೊ ಶುರುಕಾದ ನಮ್ಮ ಟುಗುಲರು ರಾಜಗೋಪಾಲ್ ಸರ್, ವೆಲ್ಕಮ್ ಟು ದ ಶೋ. ಎಸ್, ಹಾಗೆ ನಮ್ಮ ಟುಗುಲರು ಕನ್ನಡ ಸಿನಿಮಾ ರಂಗಡು ಸುಮಾರು ಸಿನಿಮಾ ಮ್ಯೂಸಿಕ್ ಡಿರೆಕ್ಷನ್ ಮಲ್ದಿರು, ಲಿರಿಕ್ಸ್ ಬರೀತಿರು, ಸಾಂಗ್ ಬಂದಿರು, ಆ್ಯಕ್ಟಿಂಗ್ ಮಲ್ದಿರು, ಡಿರೆಕ್ಷನ್ನ ಮಲ್ದಿರು. ಒಂದು 100 days ಪೋಯಿನಂಚಿನ ಮೂವಿದ ಡಿರೆಕ್ಟರ್ಲ ಅದಲ್ಲರು ನಮ್ಮ ಮೋಗದ ವಿ ಮನೋಹರ್ ಸರ್, ವೆಲ್ಕಮ್ ಟು ದ ಶೋ. ಅಂಜನೆ ನಮ್ಮ ಟುಗುಲರು ಅರ್ನ ಪುದರ್ ದೊಟ್ಟಿಗೆ ಕದ್ರಿ ಉಂಡು. ಸೊ ಕದ್ರಿಗೆ ಪೆರ್ಮೆ, ಕುಡ್ಲಗೆ ಪೆರ್ಮೆ, ನಮ್ಮ ಜಿಲ್ಲೆಗೆ ಪೆರ್ಮೆ, ನಮ್ಮ ಕರಾವಳಿ ಕರ್ನಾಟಕಕ್ಕೆ ಪೆರ್ಮೆ, ಕರ್ನಾಟಕಕ್ಕೆ ಪೆರ್ಮೆ. ದಟ್ ಇಸ್ ನಾನ್ ಅದರ್ ದ್ಯಾನ್ ಕದ್ರಿ ಮಣಿಕಾಂತ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಅಂಜನೆ ಸ್ಪೆಷಲ್ ರೌಂಡ್ ನಡ್ತೊಂದುಂಡು. ಗುರು ಕಿರಣ್ ಸರ್ನ ಸಾಂಗ್ಸ್ ನಮ್ಮ ಮೂಲು ಪರ್ಫಾರ್ಮ್ ಮಲ್ಪರೆ ಕಂಟೆಸ್ಟೆಂಟ್ ನಕ್ಲಿನ ಲೆತ್ತೊಂದಿಲ್ಲ. ಸೊ ಐಕ್ ಕಾರಣದಾದ ಅಂತ ಪಂಡ 6 ಕೊರ್ನಂಚಿನ ಮಲ್ಲ ಗಿಫ್ಟ್ ಅಂತ ಪನಲ್ಲಿ ಸಾಂಗ್ಸ್ ಮಾತ. ಸೊ ಅಂಜಾದ ಅರ್ನ ಎದುರು ಪರ್ಫಾರ್ಮ್ ಮಲ್ಪನಂಚಿನವು ಅಕಲ್ನ ಮಲ್ಲ ಭಾಗ್ಯದ ಕೆಲಸ. ಸೊ ಅಂಜಾದ ಅರನ್ ವೆಲ್ಕಮ್ ಮಲ್ಪನಂಚಿನ ಬರ್ತು ನಮ್ಮ ಮೋಗದ ಗುರು ಕಿರಣ್ ಸರ್ ನಮ್ಮ ಟುಗುಲರು, ವೆಲ್ಕಮ್ ಟು ದ ಶೋ. ಎಸ್, ಕರೆಂಟ್ ಎಪಿಸೋಡ್ ಅಂತೂ ಒಂಜೆಡ್ದೊಂಜಿ ಸೂಪರ್ ಆದಿತ್ತಿನ ಸಾಂಗ್ಸ್. ಆ್ಯಂಡ್ ಈ ಎಪಿಸೋಡ್ ಇಡ್ಲ ಡೆಫಿನೆಟ್ಲಿ ನಾವು ಮಾತು ಐನ ಎಕ್ಸ್ಪೆಕ್ಟ್ ಮಲ್ತೊಂದಿಲ್ಲ, ನಿಖಿಲ್ಲ ಐನ ಎಕ್ಸ್ಪೆಕ್ಟ್ ಮಲ್ತೊಂದಿಲ್ಲರು. ಸೊ ಬಂಟ್ವಾಳಡ್ದು ನಂದಿನಿ ಬೈದರು ಸಾಂಗ್ ಪಂಡ್ರೆ. ಸೊ ಆರೆಗೆ ಜೋರಾನ ಚಪ್ಪಾಳೆ ಕೊರ್ಲೆ. ಆ್ಯಂಡ್ ಪ್ಲೀಸ್ ವೆಲ್ಕಮ್ ನಂದಿನಿ ಫ್ರಮ್ ಬಂಟ್ವಾಳ್. ಹಟ್ಟನ್ನೋ ಅಡ್ಡಾದಲ್ಲಿ ಲವ್ ಅನ್ನೋ ಲಾಂಗು ಹಿಡಿದು ನನ್ನ ಅಟ್ಯಾಕ್ ಮಾಡೋ ಶಿವ ಶಿವ. ಹಟ್ಟನ್ನೋ ಅಡ್ಡಾದಲ್ಲಿ ಲವ್ ಅನ್ನೋ ಲಾಂಗು ಹಿಡಿದು ನನ್ನ ಅಟ್ಯಾಕ್ ಮಾಡೋ ಶಿವ ಶಿವ.
ಲೈಫ್ ಒಂದು ಒನ್ ಡೇ ಮ್ಯಾಚು, ಈ ಚಾನ್ಸು ಬಿಡದೇನೆ, ಸಿಕ್ಸರ್ ಚಚ್ಚು ಚಚ್ಚು ಸಂತ. ಹಾರ್ಟ್ ಅನ್ನೋ ಪಿಚ್ಚಿನಲ್ಲಿ ಲವ್ ಅನ್ನೋ ಬ್ಯಾಟ್ ಹಿಡಿದು ರನ್ ಅನ್ನ ಸ್ಕೋರ್ ಮಾಡೋ ಶಿವ ಶಿವ. ಮೈಗೆಲ್ಲ ಅಚ್ಚೆ ಅಚ್ಚು, ಕೈ ಚಾಚು ಮೈ ಬಾಚು, ನೀ ನಂಗೆ ಅಚ್ಚು ಮೆಚ್ಚು ಸಂತ. ಹಾರ್ಟ್ ಅನ್ನೋ ಜೈಲಿನಲ್ಲಿ ಲವ್ ಅನ್ನೋ ಬೇಡಿ ಹಾಕಿ ನನ್ನನ್ನ ಟ್ರಾಪ್ ಮಾಡೋ ಶಿವ ಶಿವ. ಹಾರ್ಟ್ ಅನ್ನೋ ಅಡ್ಡಾದಲ್ಲಿ ಲವ್ ಅನ್ನೋ ಲಾಂಗ್ ಹಿಡಿದು ನನ್ನನ್ನ ಟ್ಯಾಕ್ ಮಾಡೋ ಶಿವ ಶಿವ. ರೇ ಶಿವ ಶಿವ. ಶಿವ 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 ಶಿವ. ಓಕೆ, ನಂದಿನಿ ಅವರೇ ಏನ್ ಜಾನ್ ಇರಾಗ ಏನ್ ಜಾನ್ ಖುಷಿ ಅಂಡೆ Kind of. ಕೈಂಡ್ ಆಫ್ ಅವೇನೆ ಕೈಂಡ್ ಆಫ್ ಮಂಡ Because composer ಅವ ಐಗೆ నేను ಆರು ಎದುರುಳ್ಳೇರು ಇರು ಸಿಂಗ್ ಮಲ್ದರು. yeah, kind of satisfaction. Not, ಸೊ ಏನು ಎನ್ನದರ ಬೈದನ್ not probably, but yeah. ಜಾಸ್ತಿ ಬಂದರು ಚಾಕಲ್ ಪನ್ನಡು ಬಕ್ಕ ನಾವೇ ಮಾತಾ ಪಂಡು ಕೊಡ್ದಾಕಲ್ ಪಂಡ ಬಂಗ ಹೋಗ ಅದೇ. ಎನಿವೇಸ್ ಡೈರೆಕ್ಟ್ಲಿ ನಮ್ಮ ಜಜಸ್ ಡಕ್ಕೇನ್ಗ ಎಂಜಾನ್ ಅಂದು ರಾಜಗೋಪಾಲ್ ಸರ್ ಇರಾಗ ಎಂಜಾನ್ ದಾದ ಪಂಡ ಒಂದು ಒರಿಜಿನಲ್ ಸಿಂಗ್ ಮಲ್ತೀನಿ ಸುನೀತಾ. ಆ ಲೆವೆಲ್ ಬೈದಿಚ್ಚಿ ಪಂಡ ಅವು ಸೋ ಫ್ಯಾಟಿ ವಾಯ್ಸ್ ಅವು ಆತ ಪವರ್ ಇತ್ತಂಡು. ಬಟ್ ಇರ್ನ ಫೋಕಿಶ್ ಎಡ್ಡೆ ಬೈದಂಡು. ಬಟ್ ಆ ಲೆವೆಲ್ಗೆ ಆತೊಂಜಿ ಎಂಕೊಂಜಿ ಆ ರಿಚ್ನೆಸ್ ಆತು ಬೈದಿಚ್ಚಿ. ಬಟ್ ಯಾವ ಡನ್ನ ಜಸ್ಟಿಸ್ ಎಡ್ಡೆ ಆತನು ಬೊಕ್ಕ ಅವು ಸಂತಾದ ಹೆಡ್ ವಾಯ್ಸ್ ಪಂಡ್ರ ಬೈರು ಸಂತ ನೆಟ್ ಬೈಜ ಈ ವಾಯ್ಸ್ ಬೈಜ ಅವು ಕಳ್ಳ ಸೊರಡು ಪಂಡ್ಲ ಕಾಂಡು ಸಂತ ಪೋಪಿಜಾಂಡ್ ಅವು ಹೈ ರೇಂಜ್ ಟ್ರೈ ಮಲ್ತಿಚಾರ It's dry month. ಅಂದಾತ ಇರ್ ಹೆಡ್ ವಾಯ್ಸ್ ಇಟ್ಕೊಂಡಾರ ರೆಡ್ ಸಲಲ್ಲ ನಾನು ಅಬ್ಸರ್ವ್ ಮಲ್ತಂದತ್ತೆ ಆತೆ ಬೊಕ್ಕದ ಅಲ್ಲೇಜ್ ಇಟ್ ವಾಸ್ ಸೌಂಡಿಂಗ್ ವೆರಿ ಗುಡ್. Thank you, sir. ಥ್ಯಾಂಕ್ ಯು ಮೆಲ್ಲ ಬನ್ನದು ಗೊತ್ತಾ ಒಂದು ನನಗೆ ಗೊತ್ತಾನ ವಿ ಮನೋಹರ್ ಸರ್ ಎಂಜಾನ್ ವಾಯ್ಸ್ ಟೋನ್ ಭಾರಿ ಎಡ್ಡೆ ಬತ್ತಂದೆ ಪೂರ ಅಂಡ ಚರಣಾಡು ಒಂತೆ ಶ್ರುತಿ ಕೈಕ್ ತಿಕ್ಕಿಜಿ ಶ್ರುತಿ ಇರ್ನ ಕೈಕ್ ತಿಕ್ಕಿಜಲ್ಲ ಓಡಾಡ ಪೋಯಲ್ಲ ಏಪಲ ಪತ್ತದಿ ಓಡಾಲೇನು ಶ್ರುತಿನೇ. ಸೊ ಅದೊಂದು ಸ್ವಲ್ಪ ಕಂಟ್ರೋಲ್ ಮಾಡಿ, ಸ್ವರ ಚೆನ್ನಾಗಿ ಅಭ್ಯಾಸ ಮಾಡಿ ಸ್ವರ ಕಂಟ್ರೋಲ್ ಮಾಡಿದಾಗ ನಿಮಗೆ ಇನ್ನೂ ಚೆನ್ನಾಗಿ ಹಾಡ್ಬೋದು. ಬಟ್ ತುಂಬ ಚೆನ್ನಾಗಿ ಹಾಡಿದ್ರಿ. ಈ ತಪ್ಪುಗಳೆಲ್ಲ ಬೇರೆಯವ್ರಿಗೆ ಗೊತ್ತಾಗಲ್ಲ, ಸಂಗೀತ ಗೊತ್ತಿದ್ದವ್ರಿಗೆ ಸ್ವಲ್ಪ ಮ್ಯೂಸಿಷಿಯನ್ಸಿಗೆ ಗೊತ್ತಾಗುತ್ತೆ. ಬಟ್ ಅದು ನೆಗ್ಲಿಜಿಬಲ್. ಆಲ್ ದಿ ಬೆಸ್ಟ್. Thank you, sir. ಥ್ಯಾಂಕ್ ಯು. ಯಾರು ಗೊತ್ತಾಗದಿದ್ರು ಅವ್ರಿಗೆ ಗೊತ್ತಾಗುತ್ತೆ 4 ಜನರಿಗೆ ಅಲ್ವಾ. ಸೊ ಹೇಳಿದ ಅರ್ಥ ಆಯ್ತಲ್ವ. ಚರಣ್ ಜೊತೆ ಇರೋ ಶ್ರುತಿನ ಸ್ವಲ್ಪ ಇಟ್ಕೋಬೇಕು. ಸೊ ಮಣಿ ಸರ್ ಎಂಜಾನ್ ಸರ್ ಇರಾಗ ನಂದಿನಿ. Yes, sir. ಅದೇ ರಾಜಗೋಪಾಲ್ ಸರ್ ಹೇಳಿದಾಗೂ ಮನೋಹರ್ ಸರ್ ಹೇಳಿದಾಗೂ ಅದೇ ಆ ಒಂದು ಹೈ ನೋಟನ್ನು ನೀವು ಫಾಲ್ಸೆಟ್ಟದಲ್ಲಿ ಹಾಡ್ದಂಗೆ ಆಯಿತು. ಸೊ ಸಡನ್ ಅದು ಅಲ್ಲೇ ಡ್ರಾಪ್ ಆಯಿತು. ಏನಾಯಿತು, ಮೈಕ್ ಏನಾದರೂ ಪ್ರಾಬ್ಲಮ್ ಆಯಿತು, ಆ ಥರ ಆಯಿತು ನಮಗೆ. ಸೊ ಟ್ರೈ ಟು ಡೆಲಿವರ್ ಯುವರ್ ಬೆಸ್ಟ್ ಆಲ್ವೇಸ್. ಯಾ, ಬಟ್ ಟೋನಲ್ ವಾಯ್ಸ್ ಐ ಡೋಂಟ್ ನೋ, ಐ ಥಿಂಕ್ ದಟ್ಸ್ ಅ ಪ್ಲಸ್ ವಾಟ್ ಯು ಹ್ಯಾವ್. ಮೇಕ್ ಯೂಸ್ ಆಫ್ ಇಟ್. Thank you, sir. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಇದ್ದ ಅವೇ ಸಾಂಗ್ ಕಂಪೋಸ್ ಮಲ್ತಿನ ಎದುರುಡಿಲ್ಲಿರಿ ಗುರು ಸರ್ ಎಂಜಾನ್. ಐ ಥಿಂಕ್ ಗುಡ್ ಸೆಲೆಕ್ಷನ್ ಸಾಂಗು ದಯಪಣ್ಣಗ ವಾಯ್ಸ್ಗೊಂದು ಪಕ್ಕ ಸೂಟ್ ಆಪುಂಡು. ಎಂಚ ಸೆಲೆಕ್ಟ್ ಮಲ್ತಿನ ನೇನು ಲೆಕ್ಕ ಪಾಡ್ದೆ ಮಲ್ತಿನ ಕ್ಯಾಲ್ಕುಲೇಷನ್ ಪೂರ ಮಲ್ತಿ ಏರ್ ಮಲ್ತಿನ ಸೆಲೆಕ್ಷನ್. Yani. ಓಕೆ, ಇಟ್ಸ್ ಅ ಗುಡ್ ಸೆಲೆಕ್ಷನ್. Thank you, sir. ಅವೇ
ಲಾಸ್ಟ್ ಎಲ್ಲಿಯ ಮಿಸ್ಟೇಕ್ಸ್ ಇತ್ತು ಬಟ್ ಪಲ್ಲವಿ ಎಡ್ಡೆ ಪಂಡ ಚರಣ ಅವು ಒಂದು ಪಂದು ಬಿಡ್ಲ ಇನ್ನು ರಾಂಗು ಗ್ಯಾಂಗು ಲಾಂಗು ನೀ ಬಿಡು ಶಿವ ಮೈ ಕವ ಕವ ಮೈ 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 ಹಾ ರಾಂಗು ಗ್ಯಾಂಗು ಲಾಂಗು ನೀ ಬಿಡು ಶಿವ ಮೈ ಕವ ಮೈ ಕವ ಮೈ ಮೈ ಕವ ಕವ ಮೈ 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 ಕವ ಕವ ಮೈ ಕವ ಕವ ಓಕೆ ಅವು ಒಂದೇ ಕರೆಕ್ಟ್ ಆಯ್ತು ಕೇನು ಕೇನೋಡಪ್ಪನು ಅವಂದಿ ಬೊಕ್ಕ ಅವೇ ಸಂತ ಓಪನ್ ಪಡು ಸಂತ ಹೌದೇ ಸಡನ್ ವಾನಮ್ನೆ ಫಾಲ್ಸೆಟ್ ಪಂಡ ಟೋಟಲ್ ವಾಯ್ಸು ಟೆಕ್ಸ್ಚರ್ ಪೂರ ಡ್ರಾಪ್ ಅಂಡ್ ವರಣಿ ಟಮ್ಮ ಅಂತ ಬಂದು ಅವನ್ ಜಾಯರವಲ್ಲಿ ಇತ್ತು ದಟ್ಸ್ ಆಲ್ ದೆನ್ ಸಿಂಗಿಂಗ್ ಎಡ್ಡ ಬರ್ತೈತೆ ಇಟ್ಸ್ ಪಕ್ಕ ನಿಕ್ ವಾಯ್ಸ್ಗೆ ಇದು ಎಂಡಕ್ಕೆ ಅಂದಿಲ್ಲ ಅವೇ ಸೆಲೆಕ್ಟ್ ಮಲ್ಪು ಅಂತವೆ ಪಕ್ಕ ವಾಯ್ಸ್ಗೆ ಸೂಟ್ ಅವಂತನು ಗುಡ್ 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 ಸಿಂಗಿಂಗ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇದೇನು ಚಾನ್ವಲ್ಲೇ ಇದೇನು ಚಾನ್ ಮಾತು ನಾನು ದಾಳ ಬೋಡಿ ರಜಿ ನಾವು ಓಪನ್ ಮಾಡೋಣ ಏನು ಜಾನಿರಿಗೆ ಖುಷಿಯಾണ് ಸೊ ಅರ್ನ ಸಾಂಗ್ ಅರ್ನೇ ದುಡ್ಡೆ ಬಂದು ಅರ್ಡನೇ ಎಡ್ಡೆ ಕಮೆಂಟ್ಸ್ ದಿಕ್ಕೊಂಡು ಮಸ್ತ್ ಖುಷಿಯಾನದೆ ಎನಿವೇಸ್ ವಿಶ್ ಯು ಆಲ್ ದ ಬೆಸ್ಟ್ ಏನು ರಾಜಗೋಪಾಲ್ ಸರ್ ಇರು ಬಂಡರು ಹೆಂಗೆ ನೆಕ್ಸ್ಟ್ ಸೀಸನ್ ಸಿಂಗರ್ ಆವಲಿ ಗುರು ಸರ್ ಇತ್ತು ನಾವಲ್ಯ ಬೋಡ ಎಲ್ಲೆಲ್ಲಿ ನಾ ಟರ್ನನ್ ಮಾತ ಪಾತದು ನಂಗೆ ಚರಣ್ ಬಂದಾಗ ಶ್ರುತಿ ಬರ ಇಲ್ಲ ಶ್ರುತಿ ಬಲ್ಲ ಪಲ್ಲವಿ ಬಂದಾಗ ಡ್ರಂಪತಿ ಕಾಣ ನಂಗೆ ಆರ್ನ ಘರಾನಡೆ ಟ್ರೈನ್ ತೊಂಡ ಹಾಕೊಂಡು ಓ ಸರ್ ಆರ್ನ ಘರಾನಡೆ ಟ್ರೈನ್ ತೊಂಡು ಅದೇ ಆ್ಯಕ್ಚುಲಿ ನಿನ್ನ ವಾಯ್ಸ್ ಅಂತ ಏನಲ್ಲ ಕೈಜ ಸರ್ ಒಂದು ಇರಗೀರಿ ಇನ್ಸಲ್ಟ್ ಮಾಡ್ಬಿಡ ಅದು ಎಂದಿನ ಒಂದು ವಿಷಯ ಅದು ಕರೆಕ್ಟ್ ಆ್ಯಕ್ಚುಲಿ ಗಿರಿಗಿಟ್ಟು ಸಾಂಗ್ ಇರು ಬಂದಿದ್ದಾರದೆ ಕೆಲವ್ರಿಗೆ ಏನಿದ್ರು ನಿನ್ನ ವಾಯ್ಸ್ ಲೆಕ್ಕನೆ ಕೇಳೋಣ ಮಾರ ಸೊ ಅವು ಆ್ಯಕ್ಚುಲಿ ಹೆಂಗೆ ಮಲ್ಲ ಅವಾರ್ಡ್ ಆ್ಯಕ್ಚುಲಿ ಥ್ಯಾಂಕ್ ಯು ಸರ್ ಈರ್ಲ ಬಂಡರ್ ಆಟಿಟ್ಯೂಡ್ ಆಟಿಟ್ಯೂಡ್ ಪಾಸ್ ಆಗುಂಡು ಅವೊಂದು ರಿಪೀಟ್ ಪಾಡಲ ಸ್ಟಕ್ ಅಲ್ಲವಲ್ಲ ತಾವೆ ಆರ್ ಪನ್ನೇನು ಓಕೆ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಲಾಟ್ ಓಕೆ ಖಂಡಿತ ಖುಷಿ ಆಗ್ತಾ ಇದೆ ಯಾಕೆ ಅಂತಂದರೆ ಗುರು ಸರ್ ಅವರು ಕಂಪೋಸ್ ಮಾಡಿರುವಂತಹ ಹಾಡುಗಳು ಆ್ಯಂಡ್ ಅವರೇ ಮುಂದೆ ಇದ್ದಾರೆ ಬಟ್ ಸದ್ಯಕ್ಕೆ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಮತ್ತೆ ಬರುವಂತಹ ಟೈಮ್ ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್ ನಮ್ಮ ಸೂಪರ್ ಸಿಂಗರ್ ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಬ್ರೇಕ್ ಟು ಯೋರ್ ಫೇವ್ರೆಟ್ ಶೋ ದ್ಯಾಟ್ ಈಸ್ ಯಾವುದು ಅಂತ ನಿಮಗೆ ಗೊತ್ತಿದೆ, ನಿಮ್ಮ ಹೃದಯದ ಒಳಗಿರುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಾನು ಯಾವತ್ತೂ ಹೇಳ್ತೀನಿ, ಸಂಗೀತ ಅನ್ನೋವಂಥದ್ದು ಕಿವಿ ಮೂಲಕ ಹೋಗೋವಂಥದ್ದು ಮನಸ್ಸಿಗೆ. ದ್ಯಾಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2-star ಬಾಯ್ಲ್ಡ್ ರೈಸ್. ತುಂಬ ಖುಷಿ ಆಗುತ್ತೆ. ಹಾಡುಗಳನ್ನು ಹಾಡೋವಂಥದ್ದು ಎಲ್ಲ ಎಪಿಸೋಡಲ್ಲೂ ಇರುತ್ತೆ, ಆದರೆ ಈ ಒಂದು ರೌಂಡ್ ಹಾಡಾಡೋವಂಥದ್ದು, ಕಮೆಂಟ್ಸ್ ಕೇಳೋವಂಥದ್ದು, ಅದರ ಹಿಂದೆ ಹೇಗೆ ಆಯಿತು ಆ ಹಾಡು, ಆ ಎಲ್ಲ ವಿಚಾರಗಳು ತಿಳಿಯುವಂಥ ಒಂದು ಅವಕಾಶ. ಆ್ಯಂಡ್ ಇವಾಗ ಸ್ನೇಹಿತವರು ಮಂಗಳೂರಿನಿಂದ ಬರ್ತಾ ಇದ್ದಾರೆ. ಖುಷಿ ಏನು ಅಂತಂದರೆ ಒನ್ ಆಫ್ ಮೈ ಪರ್ಸ್ನಲ್ ಫೇವ್ರೆಟ್ ಅಂತ ಹೇಳ್ಬೋದು. ಯಾರೆಲ್ಲ ತಾಯಿಯನ್ನು ತುಂಬಾ ಪ್ರೀತಿ ಮಾಡ್ತಾರೆ, ಡೆಫಿನೆಟ್ಲಿ ಪ್ರತಿಯೊಬ್ಬರೂ ಪ್ರೀತಿ ಮಾಡ್ತಾರೆ, ಅವ್ರಿಗೆ ಯಾವತ್ತೂ ಕೂಡ ಹೃದಯಕ್ಕೆ ಹತ್ತಿರ ಆಗುವಂತಹ ಸಾಂಗ್ ಇದು. ನನಗೀಗಲೂ ನೆನಪಿದೆ, ತುಂಬ ವರ್ಷಕ್ಕಿಂತ ಹಿಂದೆ ನಾನು ಚಿಕ್ಕಂದಿನಲ್ಲಿ ನನ್ನ ಮನೆ ಪಕ್ಕದಲ್ಲಿ ಒಂದು ಮೆಹಂದಿ ಫಂಕ್ಷನ್ ನಡೀತಾ ಇತ್ತು. ಆವಾಗೆಲ್ಲ ಹಾಡು ಕೇಳೋವಂಥದ್ದು ನಮಗೆ ದೊಡ್ಡ ವಿಚಾರ, ಮನೇಲಿ ಟಿ ವಿನೂ ಇರ್ತಾ ಇರಲಿಲ್ಲ. ಆವಾಗ ಬೇಡುವೇನು ವರವನ್ನು ಅನ್ನುವಂತಹ ಜೋಗಿ ಸಿನಿಮಾದ ಹಾಡು ನಾನು ಅಂದರೆ ರಿಪೀಟ್ ಮಾಡಲ್ಲ ಅಲ್ಲಿ ಪ್ಲೇ ಆಗ್ತಾ ಇತ್ತು. ಸೊ ಅದನ್ನು ರಿಪೀಟಾಗಿ ಬಂದಾಗೆಲ್ಲ ನಾನು ಹೋಗಿ ಕೇಳ್ತಾ ಇದ್ದೆ. ಅಂತಹ ಒಂದು ಸೂಪರ್ ಆಗಿರುವಂಥ ಕಂಪೋಸಿಷನ್, ಸೂಪರ್ ಆಗಿರುವಂತಹ ಅರ್ಥಗರ್ಭಿತವಾಗಿರುವಂಥ ಹಾಡು, ಅದನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಸ್ನೇಹಿತವರು. ಸೊ ಪ್ಲೀಸ್ ವೆಲ್ಕಮ್ ಸ್ನೇಹಿತ್ ಫಾರ್ ವಂಡರ್ಫುಲ್ ಕಂಪೋಸ್ ಸಾಂಗ್ ಫ್ರಮ್ ಗುರುಕಿರಣ್ ಸರ್. ಥ್ಯಾಂಕ್ ಯು. ಬೇಡುವನು ವರವನ್ನು ಕೊಡಿತಾಯಿ ಜನ್ಮವನ್ ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಬೇಡುವನು ವರವನ್ನು ಕೊಡಿತಾಯಿ ಜನ್ಮವನ್ ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಇಡೀ ಪಿಕ್ಚರ್ ಬೇಸ್ ಹೋಗೋದು ಈ ಸಾಂಗ್ ಮೇಲೇ. ಅಂದರೆ ಈ ಸಾಂಗ್ ಥೀಮ್ಸ್ ಕಂಟಿನ್ಯೂಸ್ ಹೋಗ್ತಾ ಇರುತ್ತೆ. ಕಡೆತನಕ್ಕೆ ಹೋಗುವಾಗ ಲಾಸ್ಟಿಗೆ ಅವನಿಗೆ ತಾಯಿ ಪಕ್ಕದಲ್ಲಿ ಮಿಸ್ ಆದರೂ ತಾಯಿನ ಮೀಟ್ ಮಾಡೋಕ್ಕಾಗಲ್ಲ.
ಅದು ಒಂಥರ ಆಡ್ ಸೆಂಟಿಮೆಂಟ್, ಒಂಥರ ತುಂಬ ನೋವು ತರುತ್ತೆ. ಇದಕ್ಕೆಲ್ಲಕ್ಕೆ ಪೂರಕವಾಗಿ ತಾಯಿ ಮಗ ಅದರಲ್ಲಿ ಅರುಂಧತಿ ನಾಗು ಶಿವಣ್ಣ ಪರ್ಫಾರ್ಮೆನ್ಸು ನಾನು ಹೇಳಬೇಕಂದ್ರೆ ಅಲ್ಟಿಮೇಟ್. ಯಾಕೆಂದರೆ ಇವರು ಸ್ಟೇಜು ಆ್ಯಕ್ಟ್ರೆಸ್ ಯಾರು ಅರುಂಧತಿ ಅವರು. ಅರುಂಧತಿ ಹೆಂಗೆ ಮಾಡಿದಾರ, ಶಿವಣ್ಣ ಹೆಂಗೆ ಅಂದರೆ ಎದುರುಗಡೆ ಯಾರ ಬೇಕು ಅವ್ರಿಗೆ ಆರ್ಟಿಸ್ಟು. ಎದುರುಗಡೆ ಯಾರಾದರೂ ಒಂದು ಸ್ವಲ್ಪ ಸ್ಟ್ರಾಂಗ್ ಸಿಕ್ಕಿದ್ರೆ ಶಿವಣ್ಣ ಆಮೇಲೆ ಬಿಡೋದಿಲ್ಲ ಮನುಷ್ಯ, ಒಂಥರ ಚಾಲೆಂಜಾಗಿ ತಗೊಂಡ್ಬಿಡ್ತಾರೆ. ಇದರಲ್ಲಿ ಏನಾಗಿತ್ತು ಅಂದರೆ ನಮ್ಮ ಅರುಂಧತಿ ನಾಗ ಅವರು ನನಗೆ ಯಾವತ್ತೂ ಆ ಫೀಲ್ ಇದೆಯಲ್ಲ, ಮಗನ ಹೆಸರು ಕರೆಯೋದು ಅದೇ ಇನ್ನೂ ಗೊತ್ತಿದೆ ನನಗೆ, ಮಾದೇಶ ಅಂತ ಕರೆಯೋದು. ಆ ಒಂಥರ ಹಳ್ಳಿ ಸೊಗಡು ಲ್ಯಾಂಗ್ವೇಜು, ಆ ಒಂಥರ ರಾಗ ಒಂಥರ ಇದೆ. ಇವನು ಅವ ಅನ್ನೋದಿದೆಯಲ್ಲ, ಒಂಥರ ಈ ಕರು ತಾಯಿನ ಅಂಬ ಅಂತ ಕರೆಯುತ್ತೆ ಅಲ್ಲ, ಆ ಥರ ಒಂಥರ ಫೀಲು. ಭೂಮಿ ತಾಯಿಯ ನೋಡೋವಾಸೆಯ ಹೊತ್ತು ದಿನವೂ ಆ ಸೂರ್ಯ ಬರುತ್ತಾನೋ, ಸವಿಲಾಲಿಯ ತಾಯಿ ಹೇಳೆಯ ಎಂದು ಧರೆಗೆ ಆ ಚಂದ್ರ ಬರುತ್ತಾನೋ, ಧ್ವನಿ ಕೇಳದೇನು ಕೇಳಯ್ಯ ನೀನು, ಧ್ವನಿ ಕೇಳದೇನು ಕೇಳಯ್ಯ ನೀನು, ಈ ತಾಯಿ ಎದೆ ಕೂಗನು, ಈ ತಾಯಿ ಎದೆ ಕೂಗನು, ಬೇಡುವನು ವರವನ್ನು ಕೊಡಿ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ದೂರ ಹೋದರು ಎಲ್ಲೇ ಇದ್ದರು ನೀನೇ ಮರೆತರು ತಾಯಿ ಮರೆಯಲ್ಲ, ಸವೆ ಬಂದರು ಮನೆಯಾದರು ತಾಯಿ ಪ್ರೀತಿಗೆಂದೆಂದು ಕೊನೆಯಿಲ್ಲ, ತಾಯಿನೇ ಎಲ್ಲ ಬದಲಾಗುವುದಿಲ್ಲ, ತಾಯಿನೇ ಎಲ್ಲ ಬದಲಾಗುವುದಿಲ್ಲ, ಯುಗ ಉರುಳಿ ಕಳೆದೋದರು ಹಣೆ ಬರಹ ಬದಲಾದರು, ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ವಾವ್ 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 ವಾವ್. ಸ್ನೇಹಿತವರೇ, ನೀವು ಹೇಗೆ ಆಡಿದಿರ ನನಗೆ ಗೊತ್ತಿಲ್ಲ, ಬಟ್ ಫಾರ್ ದ ಸೆಲೆಕ್ಷನ್ ಆಫ್ ದಿಸ್ ಸಾಂಗ್, ಈ ಹಾಡನ್ನು ನೀವು ಸೆಲೆಕ್ಟ್ ಮಾಡಿದಿರಲ್ವಾ, ಅದಕ್ಕೆ ಈ ಹಾಡನ್ನು ಯಾರೆಲ್ಲ ಇಷ್ಟಪಡ್ತಾರೆ, ತುಂಬ ಜನ ಇಷ್ಟಪಡ್ತಾರೆ ಡೆಫಿನೆಟ್ಲಿ. ನಾನಂತೂ ದೊಡ್ಡ ಫ್ಯಾನ್ ಈ ಹಾಡ್ದು. ಸೊ ನಿಮಗೆ ತುಂಬ ದೊಡ್ಡ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಇದು ಜಸ್ಟ್ ಒಂದು ಹಾಡಲ್ಲ, ಇದು ಡೆಫಿನೆಟ್ಲಿ ಇದೊಂದು ಹಾಡಲ್ಲ, ಅದ್ರ ಬಗ್ಗೆ ಗುರು ಸರ್ ಡೆಫಿನೆಟ್ಲಿ ಹೇಳ್ತಾರೆ. ಆದರೆ ನನ್ನ ಒಪಿನಿಯನಲ್ಲಿ ಇಟ್ಸ್ ನಾಟ್ ಜಸ್ಟ್ ಎ ಸಾಂಗ್, ಇದು ತಾಯಿಯ ಬಗ್ಗೆ ನೆನಪು ಮಾಡಿಕೊಳ್ಳೋದಕ್ಕೆ, ತಾಯಿ ಅಂದರೆ ಏನು, ತಾಯಿ ಬಗ್ಗೆ ಮತ್ತೆ ಮತ್ತೆ ನೆನಪುಗಳನ್ನು ಮೆಲುಕು ಹಾಕೋದಕ್ಕೆ ಒಂದು ಮದರ್ ಆ್ಯಂಥಮ್ ಅಂತ ಕರೆದ್ರೆ ಇದನ್ನು ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ.
ಯಾಕೆ ಅಂತಂದರೆ ಈ ಹಾಡು ತಾಯಿನ ಯಾರು ಜಾಸ್ತಿ ಮಿಸ್ ಮಾಡ್ಕೋತಾರೆ ಅವ್ರು ಮತ್ತೆ ಮತ್ತೆ ಕೇಳಿ ಕಣ್ಣಲ್ಲಿ ನೀರು ಹಾಕದೇ ಇರೋದಕ್ಕೆ ಚಾನ್ಸೇ ಇಲ್ಲ. ಅಂತಹ ಒಂದು ಅದ್ಭುತವಾಗಿರುವಂತಹ ಹಾಡನ್ನು ಕೊಟ್ಟಿರುವಂತಹ ಗುರು ಸರ್ಗೆ ಎಲ್ಲರೂ ಜೋರಾಗಿರುವಂಥ ಒಂದು ಚಪ್ಪಾಳೆ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಯಾಕೆಂತಂದರೆ ನಾನು ಯಾವತ್ತೆಲ್ಲ ಈ ಹಾಡು ಕೇಳ್ತೀನಿ ಅವತ್ತೆಲ್ಲ ಅಮ್ಮನ್ನ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ಡೆಫಿನೆಟ್ಲಿ ಒಂದಂತೂ ಹೇಳ್ಬೋದು, ಇಂತಹ ಹಾಡುಗಳು ಸೊ ತಾಯಿಯ ವಿಚಾರ ಬಂದಾಗ ನಮ್ಮ ಲೈಫಲ್ಲಿ ತಾಯಿ ಥರ ಎಷ್ಟು ಜನ ಬೇಕಾದರೂ ಇರ್ಬೋದು, ಆದರೆ ತಾಯಿ ಅಂತ ಇರೋವಂಥದ್ದು ಅದು ನಮಗೆ ಜನ್ಮ ಕೊಟ್ಟಂತಹ ತಾಯಿ ಮಾತ್ರ. ಯಾಕೆ ಅಂದರೆ ನಮ್ಮ ಬಗ್ಗೆ ಪ್ರತಿ ಕ್ಷಣ ಪ್ರತಿ ನಿಮಿಷ ನಿಸ್ವಾರ್ಥವಾಗಿ ಯಾರಾದರೂ ಪ್ರೀತಿ ಮಾಡ್ತಾರೆ, ನಿಸ್ವಾರ್ಥವಾಗಿ ಒಳ್ಳೆಯದಾಗಲಿ ಅಂತ ಬಯಸ್ತಾರೆ ಅಂತಂದರೆ ಅದು ಜನ್ಮ ಕೊಟ್ಟಿರುವಂತಹ ತಾಯಿ ಮಾತ್ರ. ಆ ತಾಯಿ ಅಂದರೆ ಆ ಪದದ ಅರ್ಥ ಅಥವಾ ತಾಯಿ ಅಂದರೆ ಏನು ಅಂತ ಅರ್ಥ ಆಗುವಂಥದ್ದು ಅಮ್ಮ ಅಂತ ಕರೆದಾಗ ಓ ಅಂತ ಹೇಳೋದಕ್ಕೆ ಅವ್ರು ಯಾವಾಗ ಇಲ್ಲದೆ ಇರ್ತಾರೆ ನೋಡಿ, ಆವಾಗ ನಿಜವಾಗ್ಲೂ ಈ ಹಾಡಿನ ಅರ್ಥ ಗೊತ್ತಾಗುತ್ತೆ, ಈ ಪದದ ಅರ್ಥ ಗೊತ್ತಾಗುತ್ತೆ, ಅಮ್ಮ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸೆಲೆಕ್ಷನ್ ಆಫ್ ದಿಸ್ ಸಾಂಗ್. ಆ್ಯಂಡ್ ನಾನು ಜಡ್ಜ್ಮೆಂಟ್ ಕೊಟ್ಟಿದ್ದಲ್ಲ, ನನ್ನ ಫೀಲ್ ಹೇಳಿದ್ದಷ್ಟೇ, ಜಡ್ಜ್ಮೆಂಟ್ ಅವ್ರು ಕೊಡ್ತಾರೆ. ಸೊ ಡೈರೆಕ್ಟ್ಲಿ ನಾನು ಗುರು ಸರ್ ಹತ್ರನೇ ಹೋಗ್ತೀನಿ. ಗುರು ಸರ್, ಈ ಹಾಡು ಅಂದರೆ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಆ್ಯಂಡ್ ಇವ್ರ ಬಗ್ಗೆ ಸ್ವಲ್ಪ ಹೇಳಿ. ಇದು ಅಗೇನ್ ಜೋಗಿ ಚಿತ್ರದ ಹಾಡು. ಜೋಗಿ ನನ್ನ ಲೆಕ್ಕದಲ್ಲಿ ಮದರ್ ಸೆಂಟಿಮೆಂಟಲ್ಲಿ ಒನ್ ಆಫ್ ದ ಟಾಪ್. ಯಾಕೆಂದರೆ ರೌಡಿಸಮ್ ಮತ್ತು ಮದರ್ ಸೆಂಟಿಮೆಂಟ್ ಹಾಕ್ಕೊಂಡು ಇಡೀ ಚಿತ್ರ ಇಟ್ಸ್ ಅಬೌಟ್ ಸ್ಲೈಟ್ ಮಿಸ್ಸಿಂಗ್. ಈಗ ಕಥೆಯಲ್ಲಿ ಏನು ಜಾಸ್ತಿ ಏರಿಳಿತ ಇಲ್ಲ, ಅವ್ರದ್ದೇನೋ ಒಂದು ಬ್ಯಾಕ್ಗ್ರೌಂಡ್ ನಡೀತಾ ಇದೆ. ಈ ಮಧ್ಯ ತಾಯಿ ಮಗನ ಮಿಸ್ ಮಾಡೋದು, ಮಗ ತಾಯಿನ ಮಿಸ್ ಮಾಡೋದು, ಇದೇ ಎರಡು ಸೆಂಟಿಮೆಂಟ್ ಇಟ್ಕೊಂಡು ಪಿಕ್ಚರ್ ಅದು. ನನಗೆ ಅವಕಾಶ ಸಿಕ್ಕಿದ್ದು, ನನಗೆ ಒಂದು 3 ಚಿತ್ರದಲ್ಲಿ ಅವಕಾಶ ಸಿಕ್ಕಿತ್ತು ತಾಯಿ ಬಗ್ಗೆ ಹಾಡು ಮಾಡೋಕ್ಕೆ. ಒಂದು ವಾಸ್ ಎ ವೆರಿ ಸ್ಟೈಲಿಶ್ ಒನ್, ಪುನೀತ್ ರಾಜ್ಕುಮಾರ್ದು ಮೌರ್ಯ ಚಿತ್ರದ್ದು, ಅಮ್ಮ ಅಮ್ಮ ಐ ಲವ್ ಯು ಅಂತ. ಅದರಲ್ಲಿ ತಾಯಿ ಫ್ರೆಂಡ್ ಥರ ಇರೋದು, ಇಟ್ಸ್ ಮೋರ್ ಆಫ್ ಎ ಫ್ರೆಂಡ್ಶಿಪ್ ಸಾಂಗ್. ಇನ್ನೊಂದು ಏನಂದರೆ, ನಾವು ಇತ್ತೀಚೆಗೆ ಅಮ್ಮ ಐ ಲವ್ ಯು ಅಲ್ಲಿ ಅಮ್ಮನ ನೀಜಮ್ ಜನ್ಮ ಅಂತ, ಅದು ಹೆಂಗೆ ಅಂದರೆ, ನಾನು ಪರ್ ಡೇ ನಂಬ್ತೀರಾ ಇಲ್ವಾ, ಇವತ್ತು 40,000 ಜನ ಡೈಲಿ ಪರ್ ಡೇ ಇದು 40,000 ವ್ಯೂಸ್ ಆಗುತ್ತೆ. ಈಗಲೇ ಒಂದು 6.5 ಕೋಟಿ ವ್ಯೂಸ್ ಆಗಿದೆ ಯೂಟ್ಯೂಬಲ್ಲಿ. ಸೂಪರ್. ಒಂಥರ ಅದೇನಾಗುತ್ತೆ ಅಂತ ಇವ್ರು ಹೇಳಿದ ತಕ್ಷಣ, ಅಮ್ಮನ ಮಿಸ್ ಮಾಡಿದ ತಕ್ಷಣ ಈ ಸಾಂಗ್ ಕೇಳೋಕ್ಕೆ ಶುರು ಮಾಡ್ತಾರೆ. ಅದು ಫೀಲ್ ಇದ್ದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಕಾಣುತ್ತೆ. ವಿ ಕ್ಯಾನ್ ಫ್ರ್ಯಾಂಕ್ಲಿ ಟೆಲಿಂಗ್, ಇವನ್ ಐ ಕಾಂಟ್ ಹ್ಯಾವ್ ರೂಪೇಶಸ್ ಫೀಲ್ ಆರ್ ಇನ್ನೊಬ್ಬರ ಫೀಲ್ ಅರ್ಥ ಆಗಲ್ಲ. ಬಟ್ ಒಂಥರ ಸಿಚುವೇಶನ್ಗೆ ಹೋಗಿ ಸಾಂಗ್ ಮಾಡ್ತೀವಲ್ಲ, ಆ ಒಂದು ಪೇಯ್ನ್ ಯಾವತ್ತು ಸಾಂಗಲ್ಲಿ ಬರುತ್ತಾ. ಈಗ ಅಮ್ಮ ಐ ಲವ್ ಯುನು ಹೊಸಬ್ರು ಸಿಂಗಿಂಗ್ ಮಾಡಿದ್ದು, ಇದರಲ್ಲೂ ಪ್ರೇಮ್ ಅವ್ನು ರೆಗ್ಯುಲರ್ ಸಿಂಗರ್ ಅಲ್ಲ, ಹಾಡಿದ್ದಾರೆ. ಬಟ್ ಕಮಿಂಗ್ ಟು ದ ಸಿಂಗಿಂಗ್ ಪಾರ್ಟ್ ಆಫ್ ಇಟ್, ಯು ಹ್ಯಾವ್ ಡನ್ ಎ ಟ್ರೆಮೆಂಡಸ್ಲಿ ಗುಡ್ ಜಾಬ್. ಯಾಕಂದರೆ ಭಾವ ತಗೊಂಡ್ರೆ ಒರಿಜಿನಲ್ಗಿಂತ ಚೆನ್ನಾಗಿದೆಯಾ. ಥ್ಯಾಂಕ್ ಯು, ಫ್ಯಾಂಟಾಸ್ಟಿಕ್. ಆಮೇಲೆ ಲಾಸ್ಟ್ ಇದು ಇಂಪ್ರೂವೈಸೇಷನ್ ಚೆನ್ನಾಗಿದೆ. ನಿಂದು ಏನಾಗಿದೆ ಅಂದರೆ ವಾಯ್ಸ್ ಟೆಕ್ಸ್ಚರ್ ಸ್ವಲ್ಪ ವೀಕು, ಅಂದರೆ ಮಿಡ್ಸ್ ಕಮ್ಮಿ ಇದೆ, ಏನು ಮಾಡೋಕ್ಕಾಗಲ್ಲ. ಬಟ್ ವಿತ್ ದ್ಯಾಟ್ ದ ಪರ್ಫಾರ್ಮೆನ್ಸ್, ನಿಮ್ಮದು ಪರ್ಫಾರ್ಮೆನ್ಸ್ ಇದೆಯಲ್ಲ, ನಿಮ್ಮದು ಸಾಂಗನ್ನು ಯಾವ ಥರ ಡೆಲಿವರ್ ಮಾಡ್ತೀಯ ಅಂತ, ಇಟ್ಸ್ ಅಮೇಝಿಂಗ್. ಯಾಕಂದರೆ ಭಾವ, ದ ಎಕ್ಸ್ಪ್ರೆಷನ್ ವಾಟ್ ಯು ಡಿಡ್ ವಾಸ್ simply super. I personally liked it very very much. Okay, all the best. Thank you sir. ಇನ್ನೇನು ಬೇಕು ಅಲ್ಲ, ತುಂಬಾ ಖುಷಿ ಆಯ್ತು. ಅಲ್ಲ, ಇವರ ಬಾಯಿಂದ ತುಂಬಾ ಖುಷಿ ಆಯ್ತಾ? ಹೇಳಿ. ಖುಷಿ ಆಯ್ತು. ಪಕ್ಕ ನೋಡಿ, ನಮ್ಮ ಭಾಮ ಇದ್ದ ಅಂದ್ರೆ ಅವ್ರ ಕ್ಯಾಟಗರಿಗೆ ಹೋಗುತ್ತೆ, ಅವ್ರ ಇದಕ್ಕೆ ಗ್ರೂಪ್ಗೆ. ಸರ್ ಮನೋಹರ್ ಸರ್ ಹೇಳಿ ಸರ್. ಮನೆಗೆ ಹೋಗ್ಬೋದು. ಇಲ್ಲ, ಗುರು ಹೇಳಿದ್ದು ಕರೆಕ್ಟು. ಆ ಎಕ್ಸ್ಪ್ರೆಷನ್ನು, ಭಾಮ ಇದೆ, ಎಲ್ಲ ಬಂದಿದೆ ನೀವು ವಾಯ್ಸಲ್ಲಿ. ಆಮೇಲೆ ಒಬ್ಬ ಕಂಪ್ಲೀಟ್ ಮ್ಯೂಸಿಕ್ ಡೈರೆಕ್ಟರ್ ಆಗೋದು ಹೇಗೆ ಅಂತಂದರೆ, ಡ್ಯಾನ್ಸಿಂಗ್ ನಂಬರು ಕೊಡಬೇಕು, ಮೆಲಡಿನೂ ಕೊಡಬೇಕು, ಮನಸ್ಸು ಕರಗುವಂಥ ಪ್ಯಾತನ್ನು ಕೊಡಬೇಕು, ಟ್ರೆಂಡಿ ಸಾಂಗ್ ಕೊಡಬೇಕು. ಇದು ಎಲ್ಲ ಗುರು ಆ ಮಟ್ಟಿಗೆ 100% ಸಕ್ಸಸ್ಸು ಎಲ್ಲ ಥರದ್ದು ಕೊಟ್ಟಿದ್ದಾರೆ ಸಾಂಗು. ಇದು ಕೇಳಿದರೆ ಇದಕ್ಕೂ MTV ಸುಬ್ಬಲಕ್ಷ್ಮಿಗೂ ಅಜಗಜಾಂತರ ಒಂದು. ಸೊ ಇದೇ ಬೇರೆ ಅದೇ ಬೇರೆ, ಈ ಥರದ್ದು ಕೊಟ್ಟು ಜನರನ್ನು ಅವರು ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಅದಕ್ಕೆ ನನ್ನ ಪರವಾಗಿ ಗುರುಗೆ ಒಂದು ಕ್ಲಾಪ್ಸ್. ಫ್ಯಾಂಟಾಸ್ಟಿಕ್. ಆಮೇಲೆ ಇದು ಈ ಜೋಗಿ ಒಂದು ಮೈಲಿಗಲ್ಲು ನಮ್ಮ ಚಿತ್ರರಂಗದಲ್ಲಿ. ಸೊ ಇದ್ರ ಎಲ್ಲ ಹಾಡುಗಳನ್ನ ಇವರು ಅದ್ಭುತವಾಗಿ ಮಾಡಿ ಜನಕ್ಕೆ ಒಂದು ರೀತಿಯ ಪ್ಯಾಕೇಜ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಈ ಹಾಡನ್ನು ಚೆನ್ನಾಗಿ ಹಾಡಿದೆಪ್ಪ. ಥ್ಯಾಂಕ್ ಯು ಸೋ ಮಚ್ ಸರ್. ರಾಜಗೋಪಾಲ್ ಸರ್ ಪ್ಲೀಸ್. ಫಸ್ಟ್ ಹೇಳ್ಬೇಕಂದ್ರೆ
ಜೋಗಿ ಫಿಲ್ಮ್ ಮನೋಹರ್ ಸರ್ ಹೇಳ್ದಂಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಮೈಲ್ ಸ್ಟೋನ್ ಕ್ರಿಯೇಟ್ ಮಾಡಿತ್ತು. ಅದರಲ್ಲೂ ಆ ಹಾಡನ್ನ, ಆ ಫಿಲ್ಮ್ನ ಎಲ್ಲ ಹಾಡುಗಳು ಹಿಟ್ಟು. ಒಂದು ಈಗ ಎಲ್ಲ ಹಾಡು ಒಂದು ಸೈಡ್ ಇಟ್ಟು ಈ ಜೋಗಿ ಕೊನೆ ತನಕ ಮರೆಯಲ್ಲ ಜೋಗಿ ಈ ಹಾಡಲ್ಲಿಟ್ಟರೆ ಎಲ್ಲಕ್ಕಿಂತ ವೆಯ್ಟ್ ಇದು ಬರುತ್ತೆ. ಅಂದರೆ ಇದರಲ್ಲೂ ತಾಯಿ ಸೆಂಟಿಮೆಂಟು, ಲಿರಿಕ್ಸ್, ಇವನ್ ಸಾಂಗ್ನ ಹಿಂದಿರೋ ಬ್ಯಾಕ್ಗ್ರೌಂಡ್ ವರ್ಕ್, ಎವ್ರಿಥಿಂಗ್ಸ್ ಫ್ಯಾಂಟಾಸ್ಟಿಕ್. ಆ ಹಾಡು ಅಷ್ಟು ಟಚ್ ಇದೆ, ಅಷ್ಟು ಮದರ್ ಲವಿಂಗ್ ಹಾಡಿದು. ಸೊ ಹಾಡಲ್ಲಿ ತುಂಬಾ ಜೀವ ತುಂಬಿದ್ದೀರಾ. ಐ ಫೆಲ್ಟ್ ಒರಿಜಿನಲ್ಗಿಂತ ಚೆನ್ನಾಗಿ ಬಂದು ಗುರುಕರ್ ಹೇಳಿ ಸರ್, ಇಟ್ಸ್ ವೆರಿ ನೈಸ್. ಥ್ಯಾಂಕ್ ಯು. ಒರಿಜಿನಲ್ಗಿಂತ ಬೆಟ್ರಾಗಿ ಹಾಡಿದಿರ ಅಂದರೆ ಸೂಪರಾಗಿ ಹಾಡಿದಿರ ಅಂದರೆ ಇನ್ನು ನಾನು ಏನು ಹೇಳೋದಲ್ವಾ. ಸೊ ಮಣಿ ಸರ್, ನಿಮ್ಗೆ ಹೆಂಗೆ ಅನ್ನಿಸು? ಫ್ಯಾಂಟಾಸ್ಟಿಕ್ ಜಾಬ್. ಐ ಲವ್ ದ ವೇ ಯು ಸ್ಯಾಂಗ್ ಆ್ಯಂಡ್ ಎಂಜಾಯ್ ಮಾಡಿ ಹಾಡಿದ್ದನ್ನು ತುಂಬ ಚೆನ್ನಾಗಿ ಹಾಡಿದ್ಯಾ. ಗುಡ್ ಲಕ್. ಫ್ಯಾಂಟಾಸ್ಟಿಕ್. ಸೊ ಇವಾಗ ಹೇಳಿ, 4 ಜನನು ಓವರ್ ದ ಟಾಪ್ ಕಮೆಂಟ್ಸ್ ಕೊಟ್ಟಿದ್ದಾರೆ, ಹೇಗೆ ಅನ್ನಿಸ್ತಾ ಇದೆ? ಎಂಚ ಒಂದೊಂದು ಖುಷಿ. ಬಟ್ ಇದು ಇಲ್ಲಡ್ಬೋದು ಏನು ಅನ್ಬಾರು ಫಸ್ಟ್ ಇದ್ದೆ ಅಮ್ಮಡ ದಾದ ಅನ್ಬಾರ ಅಮ್ಮ ಬೈದಾರ ನಾನು ಏನೋ ಅನ್ಬೋದು ಆರೈತೆ ಇಲ್ಲಡ್ ಹೋಗ್ಬಿಟ್ಟು ಮಗ ಕುಲ್ಲೊಂದು ಇದು ಇಡೀ ಬಲ ಸೇರಿದ್ದೆ ಇದೆ ಇನ್ನು 2 ದಿನ ಜಪ್ಪು ಜೇರಿ ರಂಜಾಣ ಐನೇ ಏನದು ಅಯ್ಯೋ ಹಿಂಗೆ ಪನ್ನೀರ ಬೆಟರ್ ಇತ್ತು ಅನ್ನೋದು. ಎನಿವೇಸ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ಈ ಒಂಜಿ ಸಾಂಗ್ ನೀರು ಸಿಲೆಕ್ಟ್ ಮಾಡಿದೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ಒಂದು ಹಾಡಿನ ಜೊತೆಗೆ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪರ್ಫಾರ್ಮೆನ್ಸ್ನ ಜೊತೆಗೆ ಇವತ್ತಿನ ಎಪಿಸೋಡ್ ಮುಗಿಸುವಂತಹ ಸಮಯ ಅಲ್ಲ. ಹಾಡು ನೋಡಿ, ಏನು ಹಾಡು! ಗುರು ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ತಾಯಿನೇ ಎಲ್ಲ ಬದಲಾಗೋದಿಲ್ಲ, ಯುಗ ಉರುಳಿ ಕಳೆದೋದರು, ಎಷ್ಟೇ ಯುಗ ಕಳೆದೋದ್ರು ತಾಯಿನೇ ಅಲ್ಲ. ದಯವಿಟ್ಟು ರಿಕ್ವೆಸ್ಟು, ತಾಯಿ ಇರೋ ತನಕ ತಾಯಿನ ಪ್ರೀತಿ ಮಾಡಿ. ಅದಕ್ಕಿಂತ ದೊಡ್ಡ ಗಿಫ್ಟ್ ಅವರಿಗೆ ನೀವು ಕೊಡೋವಂಥದ್ದು ಬೇರೆ ಏನೂ ಇಲ್ಲ. ಇದನ್ನು ಹೇಳ್ತಾ ಆ್ಯಂಡ್ ಗುರುಕಿರಣ್ ಸರ್ ಅವರ ಇನ್ನಷ್ಟು ಬ್ಯೂಟಿಫುಲ್ ಹಾಡುಗಳು ಮುಂದಿನ ಎಪಿಸೋಡಲ್ಲಿ ನಿಮಗೋಸ್ಕರ ಕಾಯ್ತಾ ಇದೆ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, Arogyada Paravase Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, Citadel Developers.